ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ. ಅಯ್ಯಯ್ಯೋ, ಒಂದ್ ನಿಮಿಷ ಸ್ಕ್ರೀನ್ ಶೇರ್ ಮಾಡುವ. ಎಸ್ ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ತರಗತಿಗೆ ಸ್ವಾಗತ, ಸುಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 9ನೇ ಅಧ್ಯಾಯ, ಶ್ಲೋಕ 62. ಕೃಷ್ಣ ಬಾಲಿ ಆಚಾರ್ಯ ಪ್ರಭುರೇ ವಿನಾಯ ದೇಖಿಯ ಸಕಲ ಲೋಕ ಆಯಿಲ ವಿಸ್ಮಯ. ಬೌದ್ಧರ ಗುರುಗಳು ಕೃಷ್ಣನ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಶರಣಾಗತರದೊಡನೆ ಅಲ್ಲಿ ಸೇರಿದ್ದ ಜನರೆಲ್ಲರಿಗೂ ಆಶ್ಚರ್ಯವಾಯಿತು. ಬೌದ್ಧ ಗುರು ಎಂತ ಮಾಡಿದ್ರು? ಕೃಷ್ಣ ನಾಮಸ್ಮರಣೆ ಮತ್ತೆ ಚೈತನ್ಯ ಮಹಾಪ್ರಭುಗೆ ಶರಣಾಗತರಾದರಂತೆ. ಆದ ಕೂಡಲೇ ಜನರಿಗೆಲ್ಲ ಆಶ್ಚರ್ಯ ಆಯಿತು. ನೋಡಿ ಎಷ್ಟು ಪವರ್ಫುಲ್ ಹರಿನಾಮ ಸಂಕೀರ್ತನ, ತುಂಬಾ ಪವರ್ಫುಲ್. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 63. ರೂಪೆ ಗೌರಿ ಸಚಿರಾನಂದನ ಅಂತರ್ಧಾನ ಕೈಲಾಕೆ ನಾಪಾಯ ದರ್ಶನ. ಸಚಿದೇವಿಯ ಪುತ್ರರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಇದ್ದಕ್ಕಿದ್ದಂತೆ ವಿನೋದಕ್ಕಾಗಿ ಪ್ರತಿಯೊಬ್ಬರ ದೃಷ್ಟಿಯಿಂದ ಅದೃಶ್ಯರಾದರು. ಯಾರಿಗೂ ಅವರನ್ನು ಶೋಧಿಸಲು ಸಾಧ್ಯವಾಗಲಿಲ್ಲ. ಅದೃಶ್ಯ ಆಗುವುದಂದ್ರೆ ಡಿಸಪಿಯರ್, ಇಮಿಡಿಯೇಟ್. ನೋಡಿ, ಚೈತನ್ಯ ಎಂತ ಕೂಡ ಮಾಡಬಹುದು. ಇದು ಕೃಷ್ಣ ಹಿಮ್ಸೆಲ್ಫ್. ಹಾಗಾಗಿ ಅದೃಶ್ಯ ಆದ್ರಂತೆ, ಇದ್ದಕ್ಕಿದ್ದಂತೆ. ಮತ್ತೆ ಯಾರಿಗೂ ಅವರನ್ನು ಶೋಧಿಸಲು ಸಾಧ್ಯವಿಲ್ಲ. ಶ್ಲೋಕ 64ಗೆ ಹೋಗುವ. ಮಾ ಪ್ರಭು ಚಲಿ ಆಯ್ಲ ತ್ರಿಪತಿ ತ್ರಿಮಲ್ಲೆ ಚತುರ್ಭುಜ ಮೂರ್ತಿ ದೇಖಿ ವೆಂಕಟಾದ್ಯಾರ್ಯ ಚಲೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಂದೆ ತಿರುಪತಿ ತಿರುಮಲಕ್ಕೆ ಆಗಮಿಸಿ ಅಲ್ಲಿ ಚತುರ್ಭುಜ ವಿಗ್ರಹವನ್ನು ನೋಡಿದರು. ಅನಂತರ ವೆಂಕಟ ಬೆಟ್ಟಕ್ಕೆ ತೆರಳಿದರು. ಎಸ್, ತಿರುಪತಿ ತಿರುಮಲಕ್ಕೆ ಹೋಗ್ತಾರೆ ಚೈತನ್ಯ ಮಹಾಪ್ರಭು, ಮತ್ತೆ ವೆಂಕಟ ಬೆಟ್ಟ. ಎಸ್, ಈಗ ಭಾವಾರ್ಥ ನೋಡುವ. ಶ್ರೀ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂದರ್ಶಿಸಿದ ಸ್ಥಳಗಳನ್ನು ಕ್ರಮಾನುಗತವಾಗಿ ಬಣ್ಣಿಸಿದ್ದಾರೆ. ತಿರುಪತಿ ದೇವಾಲಯವನ್ನು ಕೆಲವು ಸಲ ತಿರುಪತೂರ್ ಎಂದು ಕರೆಯುತ್ತಾರೆ. ಇದು ಅರ್ಕಾಟದ ಉತ್ತರ ಭಾಗದಲ್ಲಿ ಚಂದ್ರಗಿರಿ ಜಿಲ್ಲೆಯಲ್ಲಿದೆ. ಇದು ಪವಿತ್ರವಾದ ಪ್ರಸಿದ್ಧ ಯಾತ್ರಾ ಸ್ಥಳ ತಿರುಪತಿ, ನಮಗೆಲ್ಲರಿಗೂ ಗೊತ್ತುಂಟು. ವೆಂಕಟೇಶ್ವರನ ಹೆಸರಿನಲ್ಲಿ ಪ್ರಸಿದ್ಧವಾಗಿರುವ ವೆಂಕಟ ಬೆಟ್ಟದಲ್ಲಿ ಚತುರ್ಭುಜ ಶ್ರೀ ವಿಷ್ಣು ಬಾಲಾಜಿಯ ವಿಗ್ರಹವು ಅವನ ಪ್ರಬಲ ಶಕ್ತಿಗಳಾದ ಶ್ರೀ ಮತ್ತು ಭೂವಿನೊಂದಿಗೆ ವಿರಾಜಮಾನನಾಗಿದ್ದಾನೆ. ಇದು ತಿರುಪತಿಯಿಂದ 8 ಮೈಲು ಎತ್ತರದ ಬೆಟ್ಟದಲ್ಲಿದೆ. ಈ ವೆಂಕಟೇಶ್ವರನು ವಿಷ್ಣುವಿನ ರೂಪವಾಗಿದ್ದು ಇವನು ಇರುವ ಸ್ಥಾನ ವೆಂಕಟ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ದಕ್ಷಿಣ ಭಾರತದಲ್ಲಿ ಹಲವಾರು ದೇವಾಲಯಗಳಿದ್ದು ಈ ಬಾಲಾಜಿ ಗುಡಿಯು ಅತ್ಯಂತ ಸಂಪದ್ಭರಿತವಾಗಿದೆ. ಅಶ್ವಿನಿ ಮಾಸದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಇಲ್ಲಿ ಮಹಾ ಉತ್ಸವ ನಡೆಯುತ್ತದೆ. ದಕ್ಷಿಣ ರೈಲ್ವೆಯ ಮೇಲೆ ತಿರುಪತಿ ಅನ್ನುವ ರೈಲ್ವೆ ನಿಲ್ದಾಣವಿದೆ. ವೆಂಕಟ ಬೆಟ್ಟದ ಕೊಳ್ಳದಲ್ಲಿ ಕೆಳಗೆ ತಿರುಪತಿ ಇದೆ. ಅಲ್ಲಿ ಕೂಡ ಹಲವಾರು ದೇವಾಲಯಗಳಿದ್ದು ಅವುಗಳಲ್ಲಿ ಗೋವಿಂದರಾಜ ಮತ್ತು ಶ್ರೀರಾಮಚಂದ್ರ ದೇವಾಲಯಗಳು ಇವೆ. ಇದೆಲ್ಲ ತಿರುಪತಿಯಲ್ಲಿ ಇರುವಂತದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಎಸ್, ನೆಕ್ಸ್ಟ್. ಆಲ್ಮೋಸ್ಟ್ ಹೆಚ್ಚಿನವ್ರು ನೀವು ಹೋಗಿರ್ಬೇಕು ತಿರುಪತಿಗೆ. ನೆಕ್ಸ್ಟ್ ಶ್ಲೋಕ 65.
ಶ್ರೀಪತಿ ಆಸಿಯಾ ಕೈಲಾ ಶ್ರೀರಾಮ ದರ್ಶನ ರಘುನಾಥ ಆಗೆ ಕೈಲಾ ಪ್ರಣಾಮಸ್ತವನ. ಶ್ರೀ ಚತುರ್ಮಾಪಗಳು ತಿರುಪತಿಗೆ ಬಂದೊಡನೆ ಶ್ರೀರಾಮಚಂದ್ರನ ದೇವಾಲಯವನ್ನು ಸಂದರ್ಶಿಸಿದರು. ರಘುರಾಜನ ವಂಶಸ್ಥನಾದ ಪ್ರಭು ರಾಮಚಂದ್ರನಿಗೆ ನಮಸ್ಕರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲಿ ರಾಮನ ಟೆಂಪಲ್ ಒಂದು ತಿರುಪತಿಯಲ್ಲಿ, ಅಲ್ಲಿಗೆ ಹೋಗ್ತಾರೆ. ನೆಕ್ಸ್ಟ್ ಶ್ಲೋಕ 66. ಸೋಬ್ರವೇ ಲೋಕ ಸಬರ ಕರ್ಣ ವಿಸ್ಮಯ ಪಾನ ನೃಸಿಂಹ ಐಲ ಪ್ರಬುದಾಯ ಮಾಯ. ಶ್ರೀ ಚತುರ್ಮಾಪಗಳು ಹೋದ ಕಡೆಗೆಲ್ಲ ಅವರ ಪ್ರಭಾವದಿಂದ ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾದವರು. ಅವರು ಅನಂತರ ಪಾನಕ ನರಸಿಂಹನ ಗುಡಿಗೆ ಬಂದರು. ಪ್ರಭುಗಳು ಅಷ್ಟು ಕರುಣಾಮಯಿ ಇದ್ದರು. ನೋಡಿ, ಹೋದಲ್ಲೆಲ್ಲ ಎಲ್ಲರೂ ಆಶ್ಚರ್ಯಚಕಿತರಾದರು. ಚತುರ್ಮಾಪುರು ಅಷ್ಟು ಎಂತ ಹೇಳುವಂತದ್ದು, ಅಷ್ಟು ಎಫೆಕ್ಟ್ ಇತ್ತು. ಹೇಗೆಂದ್ರೆ ಉತ್ತಮ ಅಧಿಕಾರಿ ಅಂದ್ರೆ ನೋಡಿದ ಕೂಡಲೇ ಶರಣರಾಗ್ತಾರಂತೆ. ದಿಸ್ ಇಸ್ ದ ಕ್ವಾಲಿಟಿ ಎಂತ ಹೇಳುವಂಥದ್ದು, ಕ್ವಾಲಿಫಿಕೇಶನ್ ಆಫ್ ಉತ್ತಮ ಅಧಿಕಾರಿ. ನೋಡಿದ ಕೂಡಲೇ ಸರೆಂಡರ್ ಆಗ್ತಾರೆ. ಚೈತನ್ಯ ಮಹಾಪ್ರಭು ನೋಡಿದ ಕೂಡಲೇ ಎಲ್ಲರೂ ಈ ರೀತಿ ಆಗ್ತಾ ಇದ್ರು. ಹೋದ ಕಡೆಗೆಲ್ಲ ಅವರ ಪ್ರಭಾವದಿಂದ ಪ್ರತಿಯೊಬ್ಬರು ಆಶ್ಚರ್ಯಚಕಿತರಾದರು. ಅವರು ಅನಂತರ ಪಾನಕ ನರಸಿಂಹಗುಡಿಗೆ ಬಂದರು. ಮತ್ತೆ ಅಲ್ಲಿಗೆ ಹೋಗ್ತಾರೆ, ನರಸಿಂಹಗುಡಿಗೆ. ಪ್ರಭುಗಳು ಅಷ್ಟು ಕರುಣಾಮಯಿ ಇದ್ದರು. ಭಾವಾರ್ಥ: ಪಾನ ನರಸಿಂಹ ಅಥವಾ ಪಾನಕಲ ನರಸಿಂಹನು ಕೃಷ್ಣ ಜಿಲ್ಲೆಯಲ್ಲಿ ವಿಜಯವಾಡ ಅನ್ನುವ ನಗರದಿಂದ ಸುಮಾರು 7 ಮೈಲುಗಳ ಮೇಲಿರುವ ಮಂಗಳಗಿರಿ ಬೆಟ್ಟದಲ್ಲಿ ಇರುವ ವಿಜಯವಾಡದಲ್ಲಿ. ಅಲ್ಲಿಂದ ವಿಜಯವಾಡದಿಂದ 7 ಮೈಲು. ದೇವಾಲಯವನ್ನು ತಲುಪಲು ನಾವು 600 ಸೋಪಾನಗಳನ್ನು ಹತ್ತಬೇಕು. 600 ಸೋಪಾನಗಳನ್ನು ಹತ್ತಬೇಕು. ದೇವರಿಗೆ ಇಲ್ಲಿ ಪಾನಕವನ್ನು ನೈವೇದ್ಯ ಇಟ್ಟ ಮೇಲೆ ಅವನು ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ವೀಕರಿಸುವುದಿಲ್ಲವೆಂದು ಹೇಳುತ್ತಾರೆ. ಪಾನಕ ಇಡ್ತಾರೆ ಅಂದ್ರೆ ಪಾನಕ, ಅದು ಅರ್ಧಕ್ಕಿಂತ ಜಾಸ್ತಿ ಸ್ವೀಕರಿಸುವುದಿಲ್ಲ. ಈ ಗುಡಿಯಲ್ಲಿ ತಂಜಾಪುರ ಮಹಾರಾಜನು ಕೊಟ್ಟ ಶಂಖವಿದೆ. ಶಂಖ ಉಂಟದ. ಈ ಶಂಖವನ್ನು ಶ್ರೀ ಕೃಷ್ಣನು ಸ್ವತಃ ಉಪಯೋಗಿಸಿದ್ದನು ಎಂದು ಹೇಳುತ್ತಾರೆ. ರಾಜ ಕೊಟ್ಟ ಶಂಖ, ಅದನ್ನು ಕೃಷ್ಣ ಯೂಸ್ ಮಾಡ್ತಾ ಇದ್ದಾನೆ. ಈ ಗುಡಿಯಲ್ಲಿ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಉತ್ಸವ ನಡೆಯುತ್ತದೆ. ಶ್ಲೋಕ 67ಕ್ಕೆ ಹೋಗುವ. ನೃಸಿಂಹೆ ವ್ರಣದಿ ಸ್ತುತಿ ಪ್ರೇಮವೇಶ ಕೈಲ ಪ್ರಭುರ ಪ್ರಭಾವೇ ಲೋಕ ಚಮತ್ಕಾರ ಇಲ್ಲ. ಶ್ರೀ ಚತುರ್ಮಾಪಗಳು ಪ್ರೇಮ ಪರವಶದಿಂದ ಶ್ರೀ ನರಸಿಂಹನಿಗೆ ಪ್ರಣಾಮ ಮಾಡಿ ಪ್ರಾರ್ಥನೆ ಸಲ್ಲಿಸಿದರು. ಶ್ರೀ ಚತುರ್ಮಾಪಗಳ ಪ್ರಭಾವವನ್ನು ನೋಡಿ ಜನರು ವಿಸ್ಮಯಗೊಂಡರು. ಹಾಗಾಗಿ ನರಸಿಂಹನಿಗೆ ಯಾವುದರಿಂದ ಪ್ರೇಮ ಪರವಶತೆ, ಪ್ರೇಮ ಪರವಶದಿಂದ ಎಕ್ಸ್ಟ್ಯಾಟಿಕ್ ಲವ್ ಪ್ರಣಾಮ ಮಾಡಿದ್ರಂತೆ ಚತುರ್ಮಾಪಗಳು. ಇದನ್ನು ನೋಡಿ ಎಲ್ಲರೂ ವಿಸ್ಮಯ ಆದರು. ಓಕೆ, ನೆಕ್ಸ್ಟ್ ಶ್ಲೋಕ 68. ಶಿವ ಕಾಂಚಿ ಆಶಿಯಾ ಕೈಲ ಶಿವ ದರ್ಶನ ಪ್ರಭಾವೇ ವೈಷ್ಣವ ಕೈಲಾಸ ಶೈವ ಗಣ. ಚತುರ್ಮಾಪಗಳು ಶಿವಕಂಚಿಗೆ ಆಗಮಿಸಿ ಶಿವನ ದರ್ಶನವನ್ನು ಮಾಡಿದರು. ಅವರು ತಮ್ಮ ಪ್ರಭಾವದಿಂದ ಎಲ್ಲ ಶಿವಭಕ್ತರನ್ನು ವಿಷ್ಣು ಭಕ್ತರನ್ನಾಗಿ ಮಾಡಿದರು. ಶಿವ ಕಂಚಿಗೆ ಆಗಮಿಸಿ ದರ್ಶನ ಮಾಡಿದ ಮೇಲೆ ಎಲ್ಲ ಶಿವಭಕ್ತರು ವಿಷ್ಣು ಭಕ್ತರಾಗ್ತಾರೆ. ಶಿವಕಂಚಿಯನ್ನು ಕಾಂಚೀಪುರಂ ಅಥವಾ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಕಾಂಚೀಪುರಂ ಶಿವಕಂಚಿಯಲ್ಲಿ ಶಿವಬಿಂಬದ ಲಕ್ಷಣಗಳಿದ್ದು 100 ದೇವಾಲಯಗಳು ಅದರಲ್ಲಿ ಒಂದು ಅತ್ಯಂತ ಪ್ರಾಚೀನವೆಂದು ಹೇಳುತ್ತಾರೆ. ಯಾರೆಲ್ಲ ಹೋಗಿದ್ದೀರಿ ಕಾಂಚೀಪುರಂಗೆ? ಒಂದು ನಿಮಿಷ. ಕಾಂಚೀಪುರಂಗೆ ಯಾರೆಲ್ಲ ಹೋಗಿದ್ದೀರಿ? ನಾವು ಹೋಗಿದ್ವಿ ಪ್ರಭುಜಿ. ಪ್ರಭು ಹರೇ ಕೃಷ್ಣ ಪ್ರಭುಜಿ, ನಾವು ನೋಡಿದ್ದೀವಿ. ಮಾತು ತಿರುಪತಿ, ಕಾಂಚೀಪುರಂ. ಕಾಂಚೀಪುರಂ ಯಾಕೆ ಫೇಮಸ್? ಯಾವುದಕ್ಕೆ ಫೇಮಸ್?
ಸೀರೆಗಳಿಗೆ ಸೀರೆಗೆ ಪ್ರಭುಜಿ, ಹರೇ ಸೀರೆಗಳಿಗೆ ಕೃಷ್ಣ, ಪ್ರಭುಜಿ. ಸೀರೆಗೆ. ಸೀರೆಗೆ ಪ್ರಭುಜಿ, ರೇಷ್ಮೆ ಸಾರಿ, ಯಾವುದಕ್ಕೆ? ರೇಷ್ಮೆ ಸಾರಿ, ಸೀರೆ ಸೀರೆಗಳ ಹಾ? ಕಂಚಿ ವರದರಾಜ ಸ್ವಾಮಿಗೆ ಫೇಮಸ್ ಪ್ರಭುಜಿ. ಅಲ್ಲ, ಕಾಂಚೀಪುರದ ಜನರು ಹೆಚ್ಚಾಗಿ ಹೋಗುದು ಯಾಕೆ? ಲೇಡೀಸ್ ಲಕ್ಷ್ಮೀ ಸೀರೆ ಹಾ? ದೇವಸ್ಥಾನ ಯಾವುದಕ್ಕೆ? ಸೀರೆ ತರ್ಲಿಕ್ಕೆ ಪ್ರಭುಜಿ. ಸೀರೆ ತರ್ಲಿಕ್ಕೆ. ಕಂಚಿ ಸೀರೆ. ಕಂಚಿ ಸೀರೆ ಆಯ್ತು. ಓಕೆ, ಕಾಂಚೀಪುರಂ ನೋಡಿ, ನಾವು ಕುಂಭಕೋಣಂ, ಎಸ್, ಕಾಂಚೀಪುರಂಗೆ ನಾನು 2017 ಅಲ್ಲಿ ಹೋದದ್ದು, ಕುಂಭಕೋಣಂಗೆ 2014, ಶ್ರೀರಂಗಂ 2013, ರಾಮೇಶ್ವರಂ ಕೂಡ ಹೋಗಿದೆ. ಅದು ಎಲ್ಲ ವಿಸಿಟ್ ಮಾಡುವಂತ ಪ್ಲೇಸ್. ಎಸ್, ಕರೆಯುತ್ತಾರೆ ಶಿವಕಂಚಲಿ ಶಿವ ಲಕ್ಷಣ 100 ದೇವಗಳು, ಅದರಲ್ಲಿ ಒಂದು ಅತ್ಯಂತ ಪ್ರಾಚೀನ ಎಂದು ಹೇಳುತ್ತಾರೆ. ಎಸ್, ಶಿವಕಂಚಲಿ ಶಿವನ ಟೆಂಪಲ್. ಓಕೆ, ನೆಕ್ಸ್ಟ್ ಶ್ಲೋಕ 69. ಹರಿ ಕೃಷ್ಣ. ವಿಷ್ಣು ಕಾಂಚಿ ಆಶಿ ದೇಖಿಲ ಲಕ್ಷ್ಮೀ ನಾರಾಯಣ, ಪ್ರಾಣಾಮ ಕರಿಯ ಕೈಲ ಬಹುತ ಸ್ಥಾವನ. ಪ್ರಭುಗಳು ವಿಷ್ಣು ಕಂಚಿಗೆ ಆಗಮಿಸಿ ಲಕ್ಷ್ಮೀನಾರಾಯಣ ವಿಗ್ರಹಗಳ ದರ್ಶನ ಪಡೆದು ಅವರನ್ನು ಒಲಿಸಿಕೊಳ್ಳಲು ಅನೇಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ವಿಷ್ಣು ಕಂಚಿಗೆ ಬಂದು ಲಕ್ಷ್ಮೀನಾರಾಯಣ ದರ್ಶನ ಮಾಡ್ತಾರೆ ಮತ್ತೆ ಪ್ರಾರ್ಥನೆ ಸಲ್ಲಿಸ್ತಾರೆ. ವಿಷ್ಣು ಕಂಚಿಯು ಕಾಂಚೀಪುರಂನಿಂದ ಸುಮಾರು 5 ಮೈಲು ಮೇಲೆ ಇದೆ. ಇಲ್ಲಿ ವಿಷ್ಣುವಿನ ಇನ್ನೊಂದು ರೂಪವಾದ ಶ್ರೀ ವರದರಾಜನು ಉಪಸ್ಥಿತನಾಗಿದ್ದಾನೆ. ಇಲ್ಲಿ ಅನಂತ ಸರೋವರವೆಂಬ ವಿಶಾಲ ಸರೋವರವಿದೆ. ಎಸ್, ವರದರ ಟೆಂಪಲ್ ತುಂಬಾ ಫೇಮಸ್. ನಾನು ಹೋಗಿದ್ದೇನೆ ಇಲ್ಲಿಗೆ. ಶ್ಲೋಕ 70. ಪ್ರೇಮಾವೇಶ ನೃತ್ಯ ಗೀತ ಬಾಹುತ ಕರೀಲಾ, ದೀನಾದು ಹೀರಾಹಿ ಲೋಕೆ ಕೃಷ್ಣ ಭಕ್ತ ಕೈಲಾ. ಶ್ರೀ ಚೈತನ್ಯ ಮಹಾಪ್ರಭುಗಳು ವಿಷ್ಣು ಕಂಚಿಯಲ್ಲಿ 2 ದಿವಸ ನಿಂತರು. 2 ದಿವಸ ಇದ್ರಂತೆ ಚೈತನ್ಯ ಮಹಾಪ್ರಭು. ಭಾವ ಪರವಶರಾಗಿ ನರ್ತಿಸಿದರು. ಡ್ಯಾನ್ಸ್ ವಿತ್ ಎಕ್ಸ್ಟಸಿ. ಎಸ್, ಕೀರ್ತನ ವಿತ್ ಎಕ್ಸ್ಟಸಿ. ನರ್ತಿಸಿದರು, ಡ್ಯಾನ್ಸ್, ಕೀರ್ತನ ಮತ್ತೆ ಡ್ಯಾನ್ಸ್ ವಿತ್ ಎಕ್ಸ್ಟಸಿ. ನರ್ತಿಸಿದರು ಮತ್ತು ಸಂಕೀರ್ತನೆ ಮಾಡಿದರು. ಆ ಜನರೆಲ್ಲರೂ ಪ್ರಭುಗಳನ್ನು ನೋಡಿದೊಡನೆ ಶ್ರೀಕೃಷ್ಣ ಭಕ್ತರಾಗಿ ಪರಿವರ್ತನೆ. ಈಗ ನಾವು ಕೀರ್ತನೆ ಮಾಡಿ ಡ್ಯಾನ್ಸ್ ಮಾಡಿದ್ರೆ ಜನರು ಭಕ್ತರಾಗ್ತಾರ? ಎಸ್, ಯಾರು ಹೇಳ್ತೀರಿ? 1 ನಿಮಿಷ. ಎಸ್, ನಾವು ಮಾಡಿದ್ರೆ ಭಕ್ತರಾಗ್ತಾರ? ಇಲ್ಲ ಪ್ರಭುಜಿ, ಉತ್ಸಾಹ ಬರ್ತಾರೆ. ಆಗ್ತಾರ, ಭಕ್ತರಾಗ್ತಾರ. ನಾವು ಡ್ಯಾನ್ಸ್ ಕೀರ್ತನೆ ಮಾಡಿದ್ರೆ ಜನರು ನೋಡಿ ಭಕ್ತರಾಗ್ತಾರ? ಇಲ್ಲ ಪ್ರಭುಜಿ, ಯಾಕೆ ಆಗೋದಿಲ್ಲ? ನಮ್ಮಲ್ಲಿ ಅಷ್ಟು ಕೃಷ್ಣ ಶಕ್ತಿ ಇಲ್ಲ, ಭಕ್ತಿ ಇಲ್ಲ. ನಮ್ಮಲ್ಲಿ ಅಷ್ಟು ಕೃಷ್ಣ ಶಕ್ತಿ ಇಲ್ಲ. ಎಸ್, ಬೇರೆಯವರು ಯಾರಿಗೆ ಕೃಷ್ಣ ಭಕ್ತಿ ಇರ್ತದೆ ಅವ್ರು ಮಾಡ್ತಾರೆ. ಹಾ, ಯಾರೇ ಕೃಷ್ಣ ಭಕ್ತಿ ಇರ್ತಾರೆ ಅವ್ರು ಮಾಡ್ತಾರೆ ಅಷ್ಟೇ. ಯಾರು ಯಾರೇ ಭಕ್ತಿ ಇರೋರಿಗೆ ಮಾತ್ರ ಮಾಡ್ತಾರೆ ಅಷ್ಟೇ. ಹೌದಾ? ಓಕೆ, ಬೇರೆ ಯಾರಾದ್ರೂ ಅಂತ ಹೇಳ್ಬೋದ ಇದಕ್ಕೆ? ಆಕ್ಚುಲಿ ಎಂತ ಅಂದ್ರೆ ನೋಡಿ, ಮಾಡ್ಲಿಕ್ಕೆ ಆಗ್ತದೆ. ಪ್ರಭುಪಾದ ಇರುವಂತದ್ದು, ಚೈತನ್ಯ ಮಹಾಪ್ರಭು ಮೇಡ್ ಅನಿಮಲ್ಸ್ ಡ್ಯಾನ್ಸ್ ಇನ್ ಜಾರ್ಖಂಡ್ ಫಾರೆಸ್ಟ್. ಜಾರ್ಖಂಡ್ ಫಾರೆಸ್ಟ್ ಅಲ್ಲಿ ಪ್ರಾಣಿಗಳನ್ನು ಕುಣಿಸಿದ್ದಾರೆ ಚೈತನ್ಯ ಮಹಾಪ್ರಭು. ಪ್ರಭುಪಾದ್ ಅಮೆರಿಕದಲ್ಲಿ ಹೋಗಿ ಹಿಪ್ಪೀಸ್ ಅನ್ನು ಕುಣಿಸಿದ್ದಾರೆ. ಹಿಪ್ಪೀಸ್ ಅಂದ್ರೆ ಅವರೆಲ್ಲಾ ರೀತಿಯ ಈ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವವರು. ಹಾಗಾಗಿ ನಮ್ಗೆ ಯಾರನ್ನು ಕೂಡ ಕುಣಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇದು ನಿಜವಾದ ಸಂಗತಿ. ಆದ್ರೆ ಆಗ್ತದೆ. ನಾವು ಚೈತನ್ಯ ಮಹಾಪ್ರಭುವನ್ನು ಮತ್ತೆ ಪ್ರಭುಪಾದ ಆಚಾರ್ಯರನ್ನು ಫಾಲೋ ಮಾಡಿದ್ರೆ ಆಗ್ತದೆ. ಹಮಾರಿ ಹಾಗೆ ಗುರು ಹೋ ಯಾರ್ ಜಾಗಬೇಕು ತಾರೇಕೋ ಕೃಷ್ಣ ಉಪದೇಶ, ಪ್ಯೂರಿಟಿ ಇಸ್ ಅ ಫೋರ್ಸ್. ಆಗ್ತದೆ, ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ನಮ್ಮ ಪ್ರಯತ್ನ ಅದೇ. ಡ್ಯಾನ್ಸ್ ಮಾಡುವಂಥದ್ದು, ಕೀರ್ತನ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥ ಕೀರ್ತನ ಮಾಡುವಂಥದ್ದು. ನಾಡಿದ್ದು ಬನ್ನಿ, ನೋಡುವ ಜನ್ಮಾಷ್ಟಮಿಗೆ. ಎಲ್ಲರಿಗೂ
ಎಂತ ಹೇಳುವಂಥದ್ದು ಇನ್ವೈಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ಜನ್ಮಾಷ್ಟಮಿ 7th-ಗೆ, 6th-ಗೆ ಚಿಲ್ಡ್ರನ್ಸ್ ಕಾಂಪಿಟೇಷನ್ ಎಲ್ಲ ಉಂಟು, 8th-ಗೆ ಪ್ರಭುಪಾದ್ ವ್ಯಾಸ ಪೂಜೆ, ಅದು ಗ್ರ್ಯಾಂಡ್ ಸೆಲೆಬ್ರೇಷನ್. ಸಂಜೆ ನಾನು ಇವತ್ತು ಕೂಡ ಬೆಳಿಗ್ಗೆ ಮೀಟಿಂಗ್ ಮಾಡಿ ಬಂದೆ, ಅಂದ್ರೆ ಊರಿನವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಮೊಸರು ಕುಡಿಕೆ ಅಂದ್ರೆ ಎಂತ ಹೇಳುವಂಥದ್ದು, ಮಡಿಕೆಯನ್ನು ಕಟ್ ಮಾಡುವಂತಹದ್ದು ಒಂದು ಪ್ರೋಗ್ರಾಮ್ ಇಟ್ಟಿದ್ದೇವೆ. ಸಂಜೆ ವ್ಯಾಸ ಪೂಜೆ 12 ಗಂಟೆಯಿಂದ 3 ಗಂಟೆ ತನಕ ಆಗ್ತದೆ, ಮತ್ತೆ 4ರಿಂದ 8 ಗಂಟೆ ತನಕ ಆ ಕಾರ್ಯಕ್ರಮ ಉಂಟು. ಹಾಗೆ ಅಲ್ಲಿ ಡ್ಯಾನ್ಸ್ ಮಾಡಬಹುದು, ಕೀರ್ತನ ಮಾಡಬಹುದು, ಎಲ್ಲ ಅವಕಾಶ ಉಂಟು. ಎಸ್, ಮೇನ್ ಎಂತಂದ್ರೆ ಈ ಕೃಷ್ಣ ಪ್ರಜ್ಞೆ ಆಂದೋಲನ ಅಂದ್ರೆ ಅದೇ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ, ಮತ್ತೆ ಸಂಜೆ ಒಂದು ಪ್ರಸಾದ ಉಂಟು. ಹಾಗಾಗಿ ಆಗ್ತದೆ. ಹೇಗೆ ನಮ್ಗೆ ಎಂತ ಹೇಳುವಂತದ್ದು, ತುಂಬಾ ನಂಬರ್ಸ್ ಬೇಡ, ಬಂದ್ರೆ ಒಳ್ಳೇದು. ಅಂದ್ರೆ ಕ್ವಾಂಟಿಟಿ ಬೇಡ, ಕ್ವಾಲಿಟಿ. ಒಬ್ಬ ಈಗ ನೋಡಿ, ನಾಡಿದ್ದು ಫಂಕ್ಷನ್ ಮಾಡುವಾಗ ಒಬ್ಬ ಸೀರಿಯಸ್ ಡ್ಯೂಟಿ ಆದ್ರೆ ಒಬ್ಬನಿಂದ ಎಷ್ಟು ಎಂತ ಹೇಳುವಂಥದ್ದು ಪ್ರಯೋಜನ ಉಂಟು. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕ್ವಾಂಟಿಟಿ ನೋಡುದಲ್ಲ, ಕ್ವಾಲಿಟಿ. ಒಬ್ಬ ಆದ್ರೆ ಸಾಕಂತ. ಒಬ್ಬ ನಾಡಿದ್ದು ಫಂಕ್ಷನ್ ಅಲ್ಲಿ ನಾವೀಗ ತುಂಬಾ ಗ್ರ್ಯಾಂಡ್ ಮಾಡ್ತೇವೆ, ತುಂಬಾ ಖರ್ಚು ಮಾಡ್ತೇವೆ, ತುಂಬಾ ಅಂದ್ರೆ ತುಂಬಾ, ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೃಷ್ಣನಿಗೆ ಕೊಟ್ಟದ್ದು, ನಮ್ದಲ್ಲ, ಕೃಷ್ಣನ ಹಣವನ್ನು ಕೃಷ್ಣನಿಗೆ ಖರ್ಚು ಮಾಡುವಂಥದ್ದು. ಹಾಗಾಗಿ ಎಂತಂದ್ರೆ ಭೌತಿಕದಲ್ಲಿ ಎಂತಂದ್ರೆ ಎಲ್ಲದಕ್ಕೂ ನಮ್ಗೆ ಲೆಕ್ಕ ಉಂಟು, ಇಷ್ಟೇ ನಾವು ಇಷ್ಟಲ್ಲಿ ಹೋಗ್ಬೇಕು ಬಜೆಟ್, ಹಾಗೆಲ್ಲ ಉಂಟು. ಇಲ್ಲಿ ಹಾಗೆ ಅಲ್ಲ, ಆಧ್ಯಾತ್ಮಿಕದಲ್ಲಿ ಹಾಗೆ ನಡೆಯುವುದೇ ಇಲ್ಲ. ಆಧ್ಯಾತ್ಮಿಕದಲ್ಲಿ ಎಂತ ಅಂದ್ರೆ, ಈಗ ನೋಡಿ, ಇದಕ್ಕೊಂದು ಸಣ್ಣ ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಬ್ರಾಹ್ಮಣ ಅಂದ್ರೆ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಅವನಿಗೆ ನಾನು ದೇಹ ಅಲ್ಲ ಆತ್ಮ ಅಂತ ಜ್ಞಾನ ಇರ್ಬೇಕು, ದಟ್ ಇಸ್ ಬ್ರಾಹ್ಮಣ. ಹುಟ್ಟಿನಿಂದ ಬ್ರಾಹ್ಮಣ ಆಗುವುದಲ್ಲ. ಹಾಗೆ ಅವನಿಗೆ 1 ಲಕ್ಷ ಸಿಗ್ತದೆ. ಈಗ 1 ಲಕ್ಷವನ್ನು ಅದೇ ದಿವಸ ಖರ್ಚು ಮಾಡ್ತಾನೆ ಪೂರ್ತಿ. ಎಲ್ಲ ಜನರು ಹೇಳ್ತಾರೆ, ಎಂತ ಮಾರಿ ನಿಮಗೆ ಬೇರೆ ಕೆಲಸ ಇಲ್ವಾ? ಈಗ ಸಪೋಸ್ ನೀವು ಈಗ ಎಂತ ಹೇಳುವಂಥದ್ದು, ನಿಮ್ಗೆ ಆ ಬ್ರಾಹ್ಮಣನ ಪರಿಚಯ ಇದ್ರೆ ನೀವು ಎಂತ ಹೇಳ್ತಿದ್ರಿ? ಎಸ್, ದಯವಿಟ್ಟು ಹೇಳಿ. ಎಸ್, ಹರೇ ಕೃಷ್ಣ. ನೀವೆಂತ ಹೇಳ್ತಿದ್ರಿ ಬ್ರಾಹ್ಮಣನಿಗೆ ಖರ್ಚು ಮಾಡಿದಾಗೆ? ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ದಯವಿಟ್ಟು. ಎಸ್, ಹರೇ ಕೃಷ್ಣ, ಹೇಳ್ಬೋದು. ನಾವು ಹೇಳ್ತಿದ್ದೆ ಪ್ರಭುಜಿ, ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಿಲ್ಲ. ನೀವು ಕೂಡ ಹೇಳ್ತಿದ್ರಿ. ಒಂದು 50% ಖರ್ಚು ಮಾಡ್ಬೇಕು. 1 ಲಕ್ಷ ಅದೇ ದಿವಸ ಖರ್ಚು ಮಾಡ್ತಾರೆ, ಮತ್ತೆ ಎಂತ ಸ್ವಲ್ಪ ಇಲ್ಲ ದೇವ್ರಿಗೆ ಅವನ ಹತ್ರ. ಖರ್ಚು ಮಾಡಿ ಸ್ವಲ್ಪ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೆ. ಸ್ವಲ್ಪ ನಾಳೆಗೆ ದೇವ್ರಿಗೆ ಏನ್ ಮಾಡ್ಕೊಂಡು ಇಟ್ಕೊಂತ ಹೇಳ್ತಿದ್ದೆ. ನಾಳೆಗೆ ಏನ್ ಬೇಕು? ಎಸ್, ಬೇರೆಯವ್ರಿಗೆ ಕೂಡ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ. ಎಸ್, ಹೇಳಿ. ಎಸ್, ಮಲ್ಲಿಕಾ ಮಾತಾಜಿ ಹೇಳಿ. ಹೌದು, Okay. ನಾವು ಅದೇ ತರ ಹೇಳ್ತಿದ್ವಿ, ಅಷ್ಟೆಲ್ಲ ಪೂರ ಖರ್ಚು ಮಾಡ್ಬೇಡ, ಸ್ವಲ್ಪ ಇಟ್ಕೊಳ್ಳಿ. ಸ್ವಲ್ಪ ಇಟ್ಕೋ, ನಾಳೆಗೆ ನೋಡುವ ಅಂತ ಹೇಳ್ತಿದ್ವಾ ನಾಳೆ ನೀವು? ನೋಡ್ಕೊಂಡು ನಾಳೆಗಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ವಿ. ಹಾ, ನಾಳೆಗಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ವಿ. ಎಲ್ಲ Okay. ಖರ್ಚು ಮಾಡಿದ್ರೆ ಕೃಷ್ಣ ನಾಳೆ ಕೊಡ್ತಾರೆ. ಒಂದ್ ನಿಮಿಷ. ಎಸ್, ಗೀತಾ ಮೋಹನ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ, ಎಸ್ ಗೀತಾ ಮೋಹನ್ ಹೇಳಿ. ಎಸ್, ನೀವೆಂತ ಹೇಳ್ತಿದ್ರಿ? ಹರೇ ಕೃಷ್ಣ ಪ್ರಭುಜಿ, ನಾವು ಹೇಳ್ತಿದ್ವಿ, ರೂಪ ಗೋಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಅರ್ಧವನ್ನ. ರೂಪ ಗೋಸ್ವಾಮಿ ಅವರು ಕೂಡ ಮಾಡಿದ್ದಾರೆ. ಆದ್ರೆ ಹೇಗೆ ಮಾಡಿದ್ದಾರೆ ಅಂದ್ರೆ, ಅರ್ಧ ಭಾಗವನ್ನ ಅವರು ಹೇಗೆ ವೈಷ್ಣವರಿಗೆ ಖರ್ಚು ಮಾಡಿದ್ರು, ಮತ್ತೆ ಅರ್ಧವನ್ನ ಅವರ ರಿಲೇಟಿವ್ಸ್ ಗೆ ಕೊಟ್ರು. ಆದ್ರೆ ಕಾಲು ಭಾಗವನ್ನ, ಉಳಿದ ಕಾಲು ಭಾಗ ಕಾಲು ಭಾಗ ಸೇವಿಂಗ್ಸ್, 1/4 ಸೇವಿಂಗ್, 25% ಸೇವಿಂಗ್, 25% ಫ್ಯಾಮಿಲಿಗೆ, ಸಂಬಂಧಿಕರಿಗೆ, 50% ಕೃಷ್ಣನಿಗೆ ಖರ್ಚು ಮಾಡಿದ್ರೆ ನೀವು ಹೇಳ್ತಿದ್ರಿ. ಹಾ ಪ್ರಭುಜಿ. ಸರಿಯಾ? ಹೌದು ಪ್ರಭುಜಿ, ಹಾಗೆ ಹೇಳ್ತಾ ಇದ್ವಿ. ಓಕೆ, ಧನ್ಯವಾದ. ಎಸ್, ಓಕೆ. ನೋಡಿ, ರೂಪ ಗೋಸ್ವಾಮಿ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವರು ಆ ರೀತಿ ಹೇಳ್ತಾ ಇದ್ದಾರೆ ಗೀತಾ ಮೋಹನ್. ಓಕೆ, ಈಗ ಹಾಗೆ ಜನರೆಲ್ಲ ಆ ರೀತಿ ಹೇಳಿದ್ರು, ಬೇರೆ ಬೇರೆ ಒಪಿನಿಯನ್. ಅದಕ್ಕೆ ಬ್ರಾಹ್ಮಣ ಎಂತ ಹೇಳಿದ ಅಂದ್ರೆ, ಜನರೆಲ್ಲ ಹೇಳುದು, ನಾಳೆ ನೀನು ಎಂತ ಮಾಡ್ತೀಯ ಅಂತ. ಅದಕ್ಕೆ ಕೊಟ್ಟ ಉತ್ತರ, ನಾಳೆ ಕೃಷ್ಣ ಇದ್ದಾನೆ.
ನಾಳೆ ಕೃಷ್ಣ ಇದ್ದಾನೆ. ಇವತ್ತು ಲಕ್ಷ್ಮಿಯ ಪತಿ ನಾರಾಯಣ, ನಾನಲ್ಲ. ಲಕ್ಷ್ಮಿ ಬಂದದ್ದು ನಾರಾಯಣ ಸೇವೆಗೆ ಯೂಸ್ ಆಗ್ಬೇಕು. ನನ್ಗೆ ರೈಟ್ ಇಲ್ಲ. ನಾಳೆ ಅವ ವ್ಯವಸ್ಥೆ ಮಾಡ್ತಾನೆ. ಅಂದ್ರೆ ಪ್ರಪೋಸ್ ಇರುವಂತದ್ದು, ದಿಸ್ ಬ್ರಾಹ್ಮಣ ಹ್ಯಾಡ್ ಫುಲ್ ಫೇತ್ ಆನ್ ಕೃಷ್ಣ. ಟುಮಾರೋ ಈ ವಿಲ್ ಪ್ರೊವೈಡ್. ದಿಸ್ ಈಸ್ ಅಡ್ವಾನ್ಸ್ಮೆಂಟ್. ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಅಂದ್ರೆ ಇದು. ಕೆಲವೊಮ್ಮೆ ಹೇಳ್ತೇವೆ, ಎಸ್ ನಾನು ತುಂಬಾ ಅಡ್ವಾನ್ಸ್ ಆಗಿದ್ದೇನೆ. ನಮ್ಗೆ ಭಗವಂತನ ಮೇಲೆ ನಂಬಿಕೆ ಎಷ್ಟು ಉಂಟು? ಎಲ್ಲ ಫುಲ್ ಎಂತಂದ್ರೆ ಅಕೌಂಟ್ 0 ಮಾಡಿ, ಎಸ್ ಕೃಷ್ಣ ನನ್ನ ಸೇವೆಗೆ ನಾನು ಇಳಿತೇನೆ. ನಮ್ಗೆ ಇಂಥ ವಿಶ್ವಾಸ ಉಂಟ? ಇಲ್ಲ. ನಮ್ಗೆ ಆ ವಿಶ್ವಾಸ ಬರಲಿಲ್ಲ. ಇದು ಅಡ್ವಾನ್ಸ್ಮೆಂಟ್ ಅಂತೆ. ಕೃಷ್ಣ, ನಾನು ನಿನ್ಗೆ ಟೋಟಲ್ ಸರೆಂಡರ್. ಕೃಷ್ಣ, ಐ ಟೋಟಲ್ ಸರೆಂಡರ್. ನಾನು ನಿನ್ನ ಸೇವೆ ಮಾಡ್ಲಿಕ್ಕೆ ರೆಡಿ ಆಗಿದ್ದೇನೆ. ನೀನು ನನ್ನನ್ನು ನೋಡಿಕೊಳ್ತೀಯ. ದಿಸ್ ಈಸ್ ಅಡ್ವಾನ್ಸ್ಮೆಂಟ್. ಇದು ಭಕ್ತಿಯಲ್ಲಿ ನಾವು ಮುಂದೆ ಹೋಗುವಂತ. ಹಾಗೆ ಅವನಿಗೆ ಪೂರ್ತಿ ನಂಬಿಕೆ ಇತ್ತಂತೆ. ಅದಕ್ಕೆ ಅವ ಪೂರ್ತಿ ಖರ್ಚು ಮಾಡ, 1 ಲಕ್ಷ ಬಂತು, 1 ಲಕ್ಷ ಕೂಡ ಖರ್ಚು ಮಾಡ. ಹಾಗಾಗಿ ಈಗ ಜನ್ಮಾಷ್ಟಮಿಗೆ ನಾನು ಹೇಳುವಂಥದ್ದು ಎಂತ ಅಂದ್ರೆ, ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಉಂಟು. ನಮ್ಮ ಪ್ರೆಸಿಡೆಂಟ್ ನಾಮನೇಶ್ ಬಾಬು, ನಾನು 2018 ಜನ್ಮಾಷ್ಟಮಿ ಫಂಕ್ಷನ್ ಅಟೆಂಡ್ ಆಗ್ತಾ ಇದ್ದೇನೆ. ಆಲ್ಮೋಸ್ಟ್ ಎಷ್ಟಾಯ್ತು? 8, 9, 10, 11, 12, 13, 14, 15, 16, 17, 18, 19, 20, 21, 22, 23. ಈ ಸಲ 23 ಅಂದ್ರೆ 16th year. 8 ಮತ್ತೆ 9 ಅಲ್ಲಿ ಆಗ ನಾವಿದ್ದ ಜಾಗದಲ್ಲೇ ಮಾಡಿದ್ದು, ಇಲ್ಲಿ ನಂತೂರಲ್ಲಿ. 10 ಅಲ್ಲಿ 10, 11, 12, 13, 14, 15, 16, 17, 18, 19 10 ವರ್ಷ ಮಂಗಳೂರಿನ ದೊಡ್ಡ ಹಾಲ್, TMFI ಹಾಲ್ ಅಲ್ಲಿ ಮಾಡಿದ್ದು. ಆಗ ನೀವು ನಂಬಲಿಕ್ಕಿಲ್ಲ, ಹ್ಯಾಂಡ್ ಟು ಮೌತ್ ಅಂದ್ರೆ ಬರ್ತಾ ಇದ್ದದ್ದು ತಿನ್ಲಿಕ್ಕೆ ಕೂಡ ತುಂಬಾ ಕಷ್ಟ ಇತ್ತು, ಆಚೆ ಹೋಗ್ಲಿಕ್ಕೆ ಅಷ್ಟೇ ಇತ್ತು. ಆದ್ರೂ ಕೂಡ ವರ್ಷದಲ್ಲಿ ಬರ್ತಾ ಇದ್ದ ಎಂತೆಲ್ಲುವಂತದ್ದು. ಈಗ ಜನ್ಮಾಷ್ಟಮಿಗೆ ಡೊನೇಷನ್ ಜನರು ಕೊಡ್ತಾರೆ, ಅದು 2 ಲಕ್ಷ ರೆಂಟ್ ಕೊಟ್ಟು ತುಂಬಾ ಫ್ಲವರ್ಸ್ ಎಲ್ಲ ಹಾಕಿ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೆ. ತುಂಬಾ ಜನರಿಗೆ, ಒಂದು 3-4 ಸಾವಿರ ಜನರಿಗೆ ಊಟ ಕೊಟ್ಟು. ಯಾಕೆಂದ್ರೆ ಎಂತಂದ್ರೆ ಸೇವಿಂಗ್ಸ್ ಮಾಡುವ, ಇದು ಕೃಷ್ಣ ಪ್ರಜ್ಞೆಯ ಕೆಲಸ ಅಲ್ಲ ಸರ್. ಇದು ನಮ್ಮಂತವರ ಕೆಲಸ. ನಾವೆಂತಂದ್ರೆ ಕೂಡಿ ಸೇವಿಂಗ್ಸ್ ಮಾಡುವ. ಇಲ್ಲ, ಭಕ್ತ ಹಾಗೆ ಅಲ್ಲ. ಭಕ್ತ ಟೋಟಲ್ ಎಸ್ ಕೃಷ್ಣ ಈ ವಿಲ್ ಪ್ರೊವೈಡ್. ಇದು ನಾನು ಅಂದ್ರೆ ಸ್ವಲ್ಪ ಅಂತ ಕಲಿತ ಒಂದು ವಿದ್ಯೆ. ಅವ್ರು ಯಾವಾಗ ಹೇಳ್ತಾರೆ, ಎಸ್ ಕೃಷ್ಣ ಇಸ್ ದೇರ್, ವಿಲ್ ಸ್ಪೆಂಡ್ ಫಾರ್ ಕೃಷ್ಣ. ಅದಕ್ಕೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇಲ್ಲ. ಬ್ರಾಹ್ಮಣ ಮೀನ್ಸ್ ಈಸ್ ಗಿವಿಂಗ್, ಈಸ್ ನಾಟ್ ಟೇಕಿಂಗ್. ಜಿಪುಣ ಅಲ್ಲ, ಆಲ್ವೇಸ್ ಗಿವಿಂಗ್. ಇದು ಕ್ವಾಲಿಟಿ ಬ್ರಾಹ್ಮಣ. ಹಾಗಾಗಿ ಇಲ್ಲಿ ನಾವು ಇದಕ್ಕೆ ಬರುವ, ಯಾವುದಕ್ಕೆ ವಿಷಯಕ್ಕೆ ಬರುವ. ಎಸ್, ಓಕೆ. ಹಾಗಾಗಿ ನೋಡಿ, ಜನ್ಮಾಷ್ಟಮಿ ಬರುವಾಗಿದ್ದು ಬಂತು. ಓಕೆ. ಹಾಗಾಗಿ ನರ್ತನೆ ಮಾಡುವಂತ, ಸಂಕೀರ್ತನೆ ಮಾಡುವಂಥದ್ದು, ಇದು ಎರಡನ್ನ ಮಾಡಿದ್ರೆ ಪ್ರಪೋಸಲ್ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಕೃಷ್ಣ ವಿಲ್ ಸೆಂಡ್ ಎವ್ರಿಥಿಂಗ್. ಎಲ್ಲವನ್ನು ಕಳಿಸ್ತಾನೆ ಕೃಷ್ಣ, ಕಳಿಸ್ತಾನೆ. ನಮಗೆ ನಂಬಿಕೆ ಬೇಕು. ಈಗ ನೋಡಿ, ಈಗ ನಾನೀಗ ಒಬ್ಬರ ಹತ್ರ ಹೋದೆ, ಇವತ್ತು ಕೂಡ ನಾನು ಹೋಗಿದ್ದೆ. 6 o'clock ಬಂದಿದೆ. ಅಂದ್ರೆ ಫಂಡ್ ಕಲೆಕ್ಷನ್ ಟೆಂಪಲ್. ಹಾಗೆ ಅವರು ಕೂಡ ದೊಡ್ಡ, ನಾನು ಅದನ್ನು ನಮ್ದು ಆಲ್ಬಮ್ ಅನ್ನು ತೋರಿಸಿದೆ, ಅಂದ್ರೆ ಟೆಂಪಲ್ ಕನ್ಸ್ಟ್ರಕ್ಷನ್. ಅವರು ಕೂಡ ಒಂದು 2 ಕೋಟಿಯ ಬಿಲ್ಡಿಂಗ್ ಕಟ್ಟಿದ್ದಾರೆ. ತುಂಬಾ ದೊಡ್ಡದು ಅಂತ ಹೇಳಿದ್ರು. ತುಂಬಾ ದೊಡ್ಡದು. ಮತ್ತೆ ಅವ್ರು ಹೇಳಿದ್ರು, ನನಗೆ 2 ಕೋಟಿಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಆಲ್ಮೋಸ್ಟ್ 1 ವರ್ಷ ಏನಾಯ್ತು, ರಾತ್ರಿ ಹಗಲು. ಅಂದ್ರೆ ಅರ್ಧ ಬಸ್ ಹಣ ಇತ್ತ ಅಂದ್ರೆ ಅರ್ಧ ಲೋನ್ ಮಾಡಿದ್ದು. ನಿದ್ದೆ ಇಲ್ಲ, ಮತ್ತೊಂದಿಲ್ಲ, ಇದು ಟೆನ್ಷನ್. ನಾಳೆ ಅಂತ ಆಗ್ತದೆ, ಸಂಜೆ ಆಗೋ ಟೆನ್ಷನ್. ಅದು ನಾನು ಹೇಳಿದೆ, ನಮ್ಗೆ ಆ ಟೆನ್ಷನ್ ಇಲ್ಲ.
ನಾವೀಗ ನೋಡಿ, ಈಗ ಸಂಜೆ ಬಂದು ಸ್ನಾನ ಮಾಡಿ ಪ್ರಸಾದ ತಗೊಂಡು ಚೈತನ್ಯ ಚರಿತಾಮೃತ ಓದಿ ಈ ಕ್ಲಾಸ್ಗೆ ಬಂದೆ. ಈಗ ಹೋಗಿ ಮಲಗುವಂತ ಕ್ಲಾಸ್ ಆದ್ಮೇಲೆ ಮತ್ತೆ ಬೆಳಿಗ್ಗೆ ಎದ್ದು ಮಂಗಳಾರತಿ, ಮತ್ತೆ ಜಪ, ಮತ್ತೆ ಬೆಳಿಗ್ಗೆದು ದರ್ಶನಾರತಿ, ಗುರು ಪೂಜಾ, ಮತ್ತೆ ಭಾಗವತಂ ಕ್ಲಾಸ್ ಸಿಸ್ಟಮ್. ಮತ್ತೆ ಪ್ರಸಾದ ತಗೊಂಡು ವಾಪಸ್ ಹೋಗುವಂತ. ಹಾಗಾಗಿ ಇಲ್ಲಿ ಬಂದ ಮೇಲೆ ಹೋಗುವಾಗ ಕೂಡ ಎಂತಂದ್ರೆ ನಾವು ಜಸ್ಟ್ ಕೆಲಸ ಮಾಡುವಂತ, ಫಲದ ಅಪೇಕ್ಷೆ ಇಲ್ಲ. ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ 2.47 ಕರ್ಮಾಣಿಯೇವಾಧಿಕಾರ, ಕರ್ಮ ಮಾಡ್ಬೇಕಂತ. ಹಾಗಾಗಿ ಹೋಗುವಂತ ಕರ್ಮ ಮಾಡ್ಲಿಕ್ಕೆ. ಯಾರಿಗೋಸ್ಕರ ಮಾಡುವುದು? ಕೃಷ್ಣನಿಗೋಸ್ಕರ. ಅಕರ್ಮ ಕರ್ಮಾಣಿಯೇವಾಧಿಕಾರ ಮಾವಲೇಶು ಗದಾಚನ. ಫಲ ಎಕ್ಸ್ಪೆಕ್ಟ್ ಮಾಡಬೇಡ. ಫಲ ನಾನು ಕೊಡುವಂತ, ಭಗವಂತ ಕೊಡ್ತಾನೆ. ನಾವು ಜಸ್ಟ್ ನಮ್ಮ ಡ್ಯೂಟಿ ಮಾಡ್ಬೇಕಷ್ಟೇ. ಹಾಗೆ ನಾನು ಅವ್ರಿಗೆ ಹೇಳಿದೆ, ಇದು ಹೇಗೆ ಸಾಧ್ಯ ಅಂತ ಹೇಳಿದೆ. ಹೇಗೆ ಟೆನ್ಷನ್ ಬರದೆ ಹೇಗೆ ಸಾಧ್ಯ? ಕೃಷ್ಣ ಕೊಡ್ತಾನೆ. ಕೃಷ್ಣ ವಿಲ್ ಸೆಂಡ್, ಟೈಮ್ ಕಳಿಸ್ತಾನೆ ಅವನು. ಆದ್ರೆ ಇದರ ಅರ್ಥ ಅಂತ ಕೃಷ್ಣ ಕಳಿಸ ಅಂತ ಇಲ್ಲಿಯೇ ಕೂತ್ಕೊಂಡು, ಬೆಳಿಗ್ಗೆ ಕ್ಲಾಸ್ ಆದ್ಮೇಲೆ ಇಲ್ಲಿಯೇ ಕೂತ್ಕೊಂಡು ಕೃಷ್ಣ ನಿನ್ ಕಳಿಸು ಇಲ್ಲ. ಹಾಗೆ ಆಗೋದು. ಕೆಲಸ ಮಾಡ್ಬೇಕು. ನಾವು ಹೋದ್ರೆ ಜನರು ಕೊಡ್ತಾರೆ, ನಾವು ಹೋಗದೆ ಕೊಡುವಂತ. ಹಾಗಾಗಿ ಇದು ನರ್ತನೆ ಮಾಡುವಂಥದ್ದು, ಸಂಕೀರ್ತನೆ ಮಾಡುವಂಥದ್ದು, ಮತ್ತೆ ಕೃಷ್ಣ ಪ್ರಸಾದ ತೆಗೆಯುವಂಥದ್ದು. ಇದನ್ನು ನಾವು ಮಾಡಿದ್ರೆ, ನಮ್ಮಲ್ಲಿ ಪ್ಯೂರಿಟಿ ಇದ್ರೆ ಜನರು ಇದನ್ನು ತಗೊಳ್ತಾರೆ. ಪ್ಯೂರಿಟಿ ಇಸ್ ಅ ಫೋರ್ಸ್. ಆಗ್ತದೆ, ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಅಂತಲ್ಲ. ಆದ್ರೆ ಎಂತಂದ್ರೆ ನೀವು ಲಾರ್ಜ್ ನಂಬರ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ರೂಪದಿರುವಂತದ್ದು, ಸಪೋಸ್ ಇಫ್ ಯು ಆರ್ ಹ್ಯಾವಿಂಗ್ ಡೈಮಂಡ್ ಶಾಪ್, you should not expect that hundreds of people will come. ನೂರಾರು ಜನರು ಬರ್ತಾರೆ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಡೈಮಂಡ್ ಶಾಪಿಗೆ ಬರುವಂತದ್ದು 5-10 ಕಸ್ಟಮರ್ ಅಷ್ಟೇ. 5 ಕಸ್ಟಮರ್ ಅಂತ ಕೂಡ ದೊಡ್ಡದೆ. ಜ್ಯುವೆಲ್ಲರಿ ಅಂಗಡಿಗೆ, ಗೋಲ್ಡ್ಗೆ ಬರ್ತಾರೆ ತುಂಬಾ, 100-1000 ಕೂಡ ಬರ್ತಾರೆ. ಡೈಮಂಡ್ಗೆ ಆಗಿ. ಅದೇ ರೀತಿ ಈ ಕೃಷ್ಣ ಪ್ರಜ್ಞೆ ಕೂಡ ಡೈಮಂಡ್. ಹಾಗಾಗಿ ಇಲ್ಲೆಲ್ಲರೂ ಬಂದು ನರ್ತನ ಮಾಡ್ತಾರೆ, ಇದು ಡ್ಯಾನ್ಸ್ ಮಾಡ್ತಾರೆ, ಸಂಕೀರ್ತನ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಚೈತನ್ಯ ಅವರ ಮಹಾಪ್ರಭು ಮೂವ್ಮೆಂಟ್ ತುಂಬಾ ಪವರ್ಫುಲ್. ಅವ್ರು ತುಂಬಾ ಮರ್ಸಿ ಕೆಲವೊಮ್ಮೆ ಎಲ್ಲರನ್ನು ಮಾಡಿಸ್ತಾರೆ. ಹಾಗಾಗಿ ನಮ್ಗೆ ಅದರ ಪವರ್ ಎಷ್ಟು, ಅದು ಎಷ್ಟು ಪೊಟೆನ್ಶಿಯಲ್ ಇದೆ ನಮ್ಗೆ ಗೊತ್ತಿಲ್ಲ. ಹಾಗೆ ನಾವು ನಮ್ಮ ಪ್ರಯತ್ನ ಮಾಡ್ಬೇಕು. You do your best. Leave rest to Krishna. Chaitanya Mahaprabhu. Do your best. You do your best and leave rest to Krishna. ಹಾಗೆ ನಾವು ನಮ್ದು ಬೆಸ್ಟ್ ಕೊಡ್ಬೇಕು. ಬೆಸ್ಟ್ ಕೊಡುವುದಂದ್ರೆ ಹೇಗೆ? ಬೆಸ್ಟ್ ಕೊಡುವುದಂದ್ರೆ we should become Brahmana. We should be giving, not taking. ಜಿಪುಣ ಆಗ್ಬಾರ್ದು, ನಾವು ಕಂಜೂಸ್ ಆಗ್ಬಾರ್ದು. ಕೃಷ್ಣ ಪ್ರಜ್ಞೆ ಅಂದ್ರೆ ಹಾಗೆ. ಯು ಶುಡ್ ಹ್ಯಾವ್ ಎ ಲಾರ್ಜ್ ಹಾರ್ಟ್. ಎಸ್, ಕಮ್ ಟೇಕ್ ಪ್ರಸಾದ ಹೇಳುವ ಆ ರೀತಿಯ ನಮ್ದು ಇದಿರ್ಬೇಕು. ಎಂತ ಹೇಳುವಂತದ್ದು ಮೆಂಟಾಲಿಟಿ. ನಾವು ಸಣ್ಣ ಮೆಂಟಾಲಿಟಿ ಇದ್ರೆ ಈ ಕೃಷ್ಣ ಪ್ರಜ್ಞೆ ನಮ್ಗೆ ಅಲ್ಲ. ಕೃಷ್ಣ ಪ್ರಜ್ಞೆ ಅಂದ್ರೆ ಲಾರ್ಜರ್ ಹಾರ್ಟ್. ಲಾರ್ಜರ್ ಹಾರ್ಟ್ ಅಂದ್ರೆ ಗಿವಿಂಗ್. ಆದ್ರೆ ಇದು ಬರ್ಲಿಕ್ಕೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸುಲಭದಲ್ಲಿ ಬರುವುದಿಲ್ಲ. ಎಷ್ಟೋ ಎಂತ ಹೇಳುವಂತದ್ದು ಅದು ಕೆಲವೆಲ್ಲ ಗುಣಗಳೆಲ್ಲ ಬರ್ತಿಂದ ಇರ್ಬೇಕಂತ. ಕೆಲವೆಲ್ಲ ಗುಣಗಳು ಓವರ್ ದ ಇಯರ್ಸ್ ಬರ್ತದೆ. ಆದ್ರೆ ಕೆಲವೆಲ್ಲ ಗುಣಗಳು, ಈಗ ನಾನು ಪ್ರಾಕ್ಟಿಕಲ್ ಹೇಳುವಂತದ್ದು, ಈಗ ನಾನು ಶೋಭಿದು ಮತ್ತೆ ಶ್ರೀವಾಸ್ ಪ್ರಭುದು ಮತ್ತೆ ನಮ್ದು ಮ್ಯಾಚ್ ಆಗ್ತದೆ. ಅಂದ್ರೆ ವಿ ಆರ್ ಆಲ್ವೇಸ್ ಗಿವಿಂಗ್. ಕನ್ಫ್ಯೂಸ್ ಮಾಡೋದಿಲ್ಲ. ನಾನು ಸಣ್ಣದಿಂದ ಕನ್ಫ್ಯೂಸ್ ಮಾಡಲಿಲ್ಲ, ಮಾಡಿ ಗೊತ್ತಿಲ್ಲ, ಅವ್ರಿಗೆ ಕೂಡ ಮಾಡಿ ಗೊತ್ತಿಲ್ಲ. ಹಾಗೆ ಇದೆಲ್ಲ ಕೆಲವೆಲ್ಲ ಗುಣಗಳು ಇರ್ತದೆ, ಅದು ಮ್ಯಾಚ್ ಆಗ್ತದೆ. ಸೊ ಕೃಷ್ಣ ಪ್ರಜ್ಞೆ ಅಂದ್ರೆ ಆಲ್ವೇಸ್ ವಿ ಶುಡ್ ಬಿ ಗಿವಿಂಗ್.
ಕನ್ಫ್ಯೂಸ್ ಮಾಡ್ಲಿಕ್ಕಿಲ್ಲ. ಗಿವಿಂಗ್ 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 ನಾಟ್ ಟೇಕಿಂಗ್. ಹಾಗೆ ಇದು ಲಾ ಚಾರ್ಟ್. ಹಾಗೆ ಚೇಂಜ್ ಆಗ್ತದೆ. ಈ ನರ್ತನೆಯಿಂದ, ಸಂಕೀರ್ತನೆಯಿಂದ ಮತ್ತೆ ಕೃಷ್ಣ ಪ್ರಸಾದದಿಂದ. ಚಾಂಟ್ ಡ್ಯಾನ್ಸ್ ಡೇ ಕೃಷ್ಣ ಪ್ರಸಾದ. ನೋಡಿದ್ರೆ ಭಕ್ತರಾಗಿ ಪರಿವರ್ತನೆ ಮಾಡ್ಕೊಂಡಿದೆ. ನೋಡಿದ ಕೂಡಲೇ, ಆದ್ರೆ ನಾವು ನೋಡಿದ ಕೂಡಲೇ ಆಗುದಿಲ್ಲ. ನಾವು ಸ್ವಲ್ಪ ವಿ ಹ್ಯಾವ್ ಟು ಪುಟ್ ಎಫರ್ಟ್. ಸ್ವಲ್ಪ ಎಫರ್ಟ್, ತುಂಬಾ ಎಫರ್ಟ್ ಆಗಬೇಕು. ತುಂಬಾ ಎಫರ್ಟ್ ಆಗಿ ಎಂತ ಆಗ್ತದೆ, ವರ್ಷದಲ್ಲಿ ಸ್ವಲ್ಪ ಜನ ಯಾರಾದ್ರೂ ತಗೊಳ್ಬಹುದು. 1 ವರ್ಷ ಫುಲ್ ಎಫರ್ಟ್ ಹಾಕಿದ್ರು, ಚದುರ್ಮವಾಗಿಲ್ಲ, ಚದುರ್ಮ ನೋಡುವಾಗ ಬೀಳ್ತಾ ಇದೆ. ಅದು ಉತ್ತಮ ಅಧಿಕಾರಿ, ಮಹಾಭಾಗವತ. ಅದು ಅವರ ಪವರ್. ಎಸ್ ನೋಡಿ, ಇವತ್ತು ತುಂಬಾ ಶ್ಲೋಕ ಮಾಡ್ಬೇಕಂತಿತ್ತು, ಇದರಲ್ಲಿ ಆಯ್ತು. ಹರೇ ಕೃಷ್ಣ. 1 ನಿಮಿಷ. ಹಾಗೆ ನಿಮ್ಗೆಲ್ಲರಿಗೂ ಮೂಲ ಫಿಲಾಸಫಿ ಗೊತ್ತಾಯ್ತು. ಎಂತಂದ್ರೆ ಕೃಷ್ಣ ಪ್ರಜ್ಞೆ ಅಂದ್ರೆ ಕೊಡುವಂಥದ್ದು. ಗಿವಿಂಗ್ 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 ಗಿವಿಂಗ್. ಅದಕ್ಕೆ ನಾನು ಹೇಳಿದ್ರು, ಬ್ರಾಹ್ಮಣನ ಕಥೆ ಹೇಳಿದ್ರು. ಬ್ರಾಹ್ಮಣನಿಗೆ ಪೂರ್ತಿ ನಂಬಿಕೆ ಇತ್ತು, ಕೃಷ್ಣ ನಾಳೆ ಕೊಡ್ತಾನೆ. ಪ್ರಭುಪಾದ ಹೇಳುವಂಥದ್ದು ಒಂದು ಎಕ್ಸಾಂಪಲ್, ಫೇಮಸ್ ಎಕ್ಸಾಂಪಲ್ ನೋಡುವ. ಇವತ್ತು ಇದನ್ನೇ ನಾವು ಮುಗಿಸುವ. ಇದರಲ್ಲಿ ನಾನು ಮಾಡ್ತಾ ಹೋಗ್ತೇನೆ. ಓಕೆ, ನೆಕ್ಸ್ಟಿಗೆ ಹೋಗುದಿಲ್ಲ. ಓಕೆ, ಈಗ ಫೇಮಸ್ ಎಕ್ಸಾಂಪಲ್ is Brahmana means giving. Oh, Krishna. ಎಂತ ಹೇಳಿಕ್ಕೆ ಹೋದದ್ದು? ಓಕೆ, ಎಸ್. ಎಸ್, ಯಾವ್ದೋ ಪಾಯಿಂಟ್ ಹೇಳಿಕ್ಕೆ ಹೋದೆ, ಮರ್ತೋಯ್ತು. ಓಕೆ, ಆ ಪಾಯಿಂಟ್ ಅನ್ನು ಇದು ಮಾಡ್ಬಿಟ್ಟು ಆಗ ನೆನಪಾಗ್ಬೋದು. ಓಕೆ, ಹಾಗೆ ಇಲ್ಲಿ ಬ್ರಾಹ್ಮಣ ಬದ್ಧತೆಲ್ಲ ಭಗವಂತನಿಗೆ ಕೊಡ್ತಾನೆ. ಹಾಗೆ ಅಲ್ಲಿ ಪ್ರಭುಪಾದ ಹೇಳ್ತಾರೆ ಎಂತ ಅಂದ್ರೆ ಫುಲ್ ಫೇತ್. ಎಸ್, ಓಕೆ, ನೆನ್ಪು ಬಂತು. ಎಸ್, ಈ ಆನೆ, ಪ್ರಭುಪಾದ ಹೇಳುವಂಥದ್ದು, ಆನೆ ದಿವಸದಲ್ಲಿ 3 ಕ್ವಿಂಟಲ್ ತಿಂತದೆ, 300 kg. ಇದನ್ನು ಹೇಳಲಿಕ್ಕೆ ಹೋದದ್ದು. ಹಾಗೆ 300 kg ತಿಂತದೆ. ಆದ್ರೆ ಪ್ರಭುಪಾದ ಹೇಳುವಂಥದ್ದು, ಆನೆಗೆ ಪೂರ್ತಿ ನಂಬಿಕೆ ಉಂಟಂತೆ, ನಾಳೆ ಕೃಷ್ಣ ಅವನಿಗೆ ಊಟ ಹಾಕ್ತಾನೆ ಅಂತ. 300 kg, 3 ಕ್ವಿಂಟಲ್. ಆದ್ರೆ ನಾವು ತಿನ್ನುವಂಥದ್ದು ಎಷ್ಟು ನಾವು ತಿಂತೇವೆ? ಎಸ್, ಯಾರಿಗೆ ಹೇಳ್ಬೋದು? ಡಾಕ್ಟರ್ನವರಿಗೆಲ್ಲ ಗೊತ್ತುಂಟು, ಉಳಿದವರಿಗೆ ಕೂಡ ಗೊತ್ತುಂಟು. ಓಕೆ, ಎಸ್, ಹರೇ ಕೃಷ್ಣ. ನಾವು ಎಷ್ಟು ತಿನ್ನುವಂಥದ್ದು ದಿವಸದಲ್ಲಿ? ಅರ್ಧ ಕೆಜಿ. ಓಕೆ, ಜಾಸ್ತಿ ಅಂದ್ರೆ 1 kg. ಓಕೆ, ಅರ್ಧ ಕೆಜಿ, 1 kg. ಅರ್ಧ ಕೆಜಿನೇ ಜಾಸ್ತಿ. ಎಸ್, ಕೆಲವರೆಲ್ಲ ತಿಂತಾರೆ, 1 kg ತಿಂತಾರೆ. ನೀವು ಎಂತಂದ್ರೆ ಈ ಎಂತ ಹೇಳುವಂಥದ್ದು, ತಮಿಳ್ ಡಿವೋಟೀಸ್, ತಮಿಳಿನ ಸ್ವಲ್ಪ ಜಾಸ್ತಿ ಅಂತ ತಿಂತಾರೆ, 1 kg ತಿಂತಾರೆ. 3 ಹೊತ್ತು ಕೂಡ ಅವ್ರು ತಿನ್ನುವಂತ ಇದು ಕ್ವಾಲಿಟಿ ಜಾಸ್ತಿ, ಅಷ್ಟೇ ಕೆಲಸ ಕೂಡ ಮಾಡ್ತಾರೆ. ಓಕೆ, ಹಾಗೆ 1 kg ಜಾಸ್ತಿ ಅಂದ್ರೆ ಕಡಿಮೆ ಅರ್ಧ kg. ಆನೆ ತಿನ್ನುವಂಥದ್ದು 300 kg. ಆನೆಗೆ ಪೂರ್ತಿ ನಂಬಿಕೆ ಉಂಟು, ಅದು ನಮ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಕೊರತೆ ಅಂದ್ರೆ ನಂಬಿಕೆ ಕೊರತೆ. ಈಗ ಅಡ್ವಾನ್ಸ್ ಆಗುದಂದ್ರೆ ದಿವಸ ಹೋದಾಗೆ
ನಂಬಿಕೆ ಜಾಸ್ತಿ ಆಗ್ಬೇಕು. ಇವತ್ತು ನಾನು ಒಬ್ಬರದ್ದು ಭೇಟಿಯಾಗೋ ಹೇಳಿದೆ, ಇದು ಸಾಧ್ಯವಾ, ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? ನಾ ಹೇಳಿದೆ ಆಲ್ಮೋಸ್ಟ್ 25 ಕೋಟಿ. ಇದು ಸಾಧ್ಯವಾ? ನಾ ಹೇಳಿದೆ ಕೃಷ್ಣ ಖಂಡಿತ ಕಳಿಸ್ತಾನೆ, ಕೃಷ್ಣ ಕಳಿಸ್ತಾನೆ, ಇಷ್ಟು ಕಳಿಸಿದಾನೆ, ಇನ್ನು ಕೂಡ ಕಳಿಸ್ತಾನೆ, ಕಳಿಸುವ ಅಂದ್ರೆ ಆ ನಂಬಿಕೆ ಉಂಟು, ನಮ್ಗೆ ಬಂದಿದೆ. ಅದು ಎಲ್ಲಿಂದ ಬಂದಿದೆ ಗೊತ್ತಿಲ್ಲ, ನಂಬಿಕೆ ಬಂದಿದೆ. ಪ್ರೆಸಿಡೆಂಟ್ ಕೂಡ ಹೇಳ್ತಾರೆ ಎಸ್ ಕೃಷ್ಣ ವಿಲ್ ಸ್ಯಾಂಡ್, ಶ್ರೀವಾಸ ಪ್ರಭು ಕೂಡ ಕೃಷ್ಣ ವಿಲ್ ಸ್ಯಾಂಡ್. ಯಾಕೆಂದ್ರೆ ನಾವು ನೋಡಿದ್ದೇವೆ ಕಳೆದ 15 ನಾನು 15 ವರ್ಷ 16 ವರ್ಷ ಆಯ್ತು, ಅವರೆಲ್ಲ ಸ್ವಲ್ಪ ಜಾಸ್ತಿ, ಒಬ್ರು 20 ವರ್ಷ ಇರ್ಬೋದು, ಇನ್ನೊಬ್ರು 30 ವರ್ಷ, ಹಾಗೆ 30, 20, 15, ಹಾಗೆ ನಾವು ನೋಡಿದೆ ಅಪ್ಸ್ ಅಂಡ್ ಡೌನ್ಸ್. ಹಾಗಾಗಿ ನಮ್ಗೆ ಗೊತ್ತುಂಟು ಕೃಷ್ಣ ಕಳಿಸ್ತಾನೆ, ಕಳಿಸ್ತಾನೆ. ಯಾಕೆ ಕಳಿಸೋದು? ವಿ ಆರ್ ಬಿಲ್ಡಿಂಗ್ ಕಿಂಗ್ಡಮ್ ಫಾರ್ ಹಿಮ್, ನಾಟ್ ಫಾರ್ ಅಸ್. ಸೊ ಫಾರ್ ಹಿಸ್ ಕಿಂಗ್ಡಮ್ ಹಿ ವಿಲ್ ಸೆಂಡ್. ಅವ ಕಳಿಸ್ತಾನೆ, ಕಳಿಸಿಯೇ ಕಳಿಸ್ತಾನೆ. ಆದ್ರೆ ಮಾಮೂಲಿ ಜನರಿಗೆ ಇದು ಹೇಗೆ ಆಗ್ಬಹುದು? ಕೆಲವೆಲ್ಲ ದೊಡ್ಡ ದೊಡ್ಡ ಡೋನರ್ ನಾವು ಹೋಗುವಾಗ ಹೌ ಮಚ್ ಯು ಹ್ಯಾವ್ ಕೇಳುವಂಥದ್ದು ಫಸ್ಟಿಗೆ. ವಾಟ್ ಈಸ್ ದ ಟೋಟಲ್ ಕಾಸ್ಟ್, ಹೌ ಮಚ್ ಯು ಹ್ಯಾವ್? ನಾವು ಹೇಳಿದ್ರೆ ವಿ ಆರ್ ಹ್ಯಾವಿಂಗ್ ಓನ್ಲಿ ಹಾಫ್ ಆಫ್ ದಟ್. ಓ ಮೈ ಗಾಡ್, ಬಾಪ್ರೆ, ಹೌ ಯು ಆರ್ ಪ್ರೊಸೀಡಿಂಗ್ ದಿಸ್? ಕೃಷ್ಣ ವಿಲ್ ಸೆಂಡ್. ದಿಸ್ ಇಸ್ ಹೈಲಿ ರಿಸ್ಕ್ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಆ ನಂಬಿಕೆ ಉಂಟು, ಕೃಷ್ಣ ಕಳಿಸ್ತಾನೆ. ಈ ನಂಬಿಕೆಯನ್ನು ಯು ಕಾಂಟ್ ಅರ್ನ್ ಈಸಿಲಿ. ಈ ನಂಬಿಕೆ ಸುಲಭದಲ್ಲಿ ನೀವು ಗಳಿಸ್ಲಿಕ್ಕೆ ಆಗುದಿಲ್ಲ. ಈ ನಂಬಿಕೆ ಗಳಿಸ್ಲಿಕ್ಕೆ ಅಬ್ಬಾ, ಯು ಹ್ಯಾವ್ ಟು ಸರ್ವ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಫೇತ್ ವಿಲ್ ಕಮ್ ಗ್ರಾಜುಯಲಿ, ಅಂದ್ರೆ ಹಂತ ಹಂತವಾಗಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಭಗವಂತ ನಿಮ್ಗೆ ಆ ನಂಬಿಕೆಯನ್ನು ಕೊಡ್ತಾ ಬರುವಂತದ್ದು. ಇನ್ಸ್ಟಾಲ್ಮೆಂಟ್ ಅಲ್ಲಿ, ಒಮ್ಮೆಲೆ ಕೊಡುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಮಾಡಬೇಕಾದದ್ದು ಎಂತಂದ್ರೆ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದ. ಸಿಂಪಲ್. ಪ್ರಭುಪಾದಲ್ಲಿರುವಂತದ್ದು ಕೃಷ್ಣ ಕಾನ್ಶಿಯಸ್ನೆಸ್ ಮೀನ್ಸ್ ಆಲ್ವೇಸ್ ಜಾಲಿ, ಆಲ್ವೇಸ್ ರಿಕ್ರಿಯೇಷನ್. ರಿಕ್ರಿಯೇಷನ್ ಅಂದ್ರೆ ಇವತ್ತು 15th ಆಗಸ್ಟ್ ಜನರೆಲ್ಲರೂ ಜಾಲಿಯಲ್ಲಿದ್ದಾರೆ, ಪಿಕ್ನಿಕ್ ಮೂಡ್. ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗಲೂ ಇದೆ, ಯಾವಾಗಲೂ ಇದೆ ಪಿಕ್ನಿಕ್ ಮೂಡ್. ಅಂದ್ರೆ ಚಾಂಟ್ ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಕೃಷ್ಣ ಪ್ರಸಾದ ತಿನ್ನುವಂಥದ್ದು. ಈಗ ನೋಡಿ, ಯಾವ್ದಾದ್ರು ಒಂದು ನೀವೊಂದು ಫಂಕ್ಷನ್ ಆದ್ರೆ ಅವ್ರೆಂತ ಮಾಡ್ತಾರೆ, ಮ್ಯೂಸಿಕ್ ಆಗಿ ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಯಾರಾದ್ರೂ ಸಿಂಗರ್ ಹೇಳ್ತಾನೆ, ಇಲ್ಲದ್ರೆ ಸಿಂಗರ್ ಹೇಳಿದ ಮ್ಯೂಸಿಕ್ ಇಡ್ತಾರೆ, ಮತ್ತೆ ಅದಾದ್ಮೇಲೆ ಇದು ಚಂದದಲ್ಲ ಈ ಭೋಗವನ್ನು ತಿಂತಾರೆ. ಹಾಗೆ ಮಾಡುವುದೇ ಫಂಕ್ಷನ್ ಅಂದ್ರೆ ಅದೇ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಡೈಲಿ ಇದು, ಡೈಲಿ. ಅದಕ್ಕೆ ಪ್ರಬೋದಿರುವಂತದ್ದು ಆಲ್ವೇಸ್ ಜಾಲಿ. ಕೃಷ್ಣ ಪ್ರಜ್ಞೆ ಅಂದ್ರೆ ಆಲ್ವೇಸ್ ಜಾಲಿ. ಅದು ಕೂಡ ಎಂತ, ಕೆಲವರೆಲ್ಲ ತಿಂಗಳಿಗೆ ಒಮ್ಮೆ ಇಲ್ಲಂದ್ರೆ ಹಬ್ಬ ಬರುವಾಗ ಗೀಯಿಂದೆಲ್ಲ ಪ್ರಿಪೇರ್ ಮಾಡಿ ತಿನ್ನುವಂಥದ್ದು. ಈಗ ನಾನು ಕುಕಿಂಗ್ ಹೋಗುವಾಗ ನಾನು ಒಗ್ಗರಣೆ ಇದೆಲ್ಲ ನಾನು ಗೀಯಲ್ಲಿ ಹಾಕುವಂಥದ್ದು. ಜಾಸ್ತಿಯಾಗಿ ನಾನು ಎಣ್ಣೆ ಯೂಸ್ ಮಾಡೋದಿಲ್ಲ. ಕೆಲವೊಮ್ಮೆ ಯಾವುದಕ್ಕೆ, ಈ ದಾಲಿಗೆ 1 ಸ್ಪೂನ್ ಹಾಕ್ಲಿಕ್ಕೆ ಯೂಸ್ ಮಾಡ್ತೇನೆ, ಇಲ್ಲದ್ರೆ ಇದಕ್ಕೆ ಯಾವುದು ಈ ಸಾಂಬಾರ್ ಮಾಡುವಾಗ ನಾನು ಫ್ರೈ ಮಾಡ್ತೇನೆ, ಅದಕ್ಕೆ ಯೂಸ್ ಮಾಡ್ತೇನೆ. ಒಗ್ಗರಣೆ ಕೊಡ್ಲಿಕ್ಕೆಲ್ಲ ನಾನು ಇದನ್ನೇ ಯೂಸ್ ಮಾಡೋದು, ಗೀಯನ್ನು ಯೂಸ್ ಮಾಡೋದು ಜಾಸ್ತಿಯಾಗಿ, ಮ್ಯಾಕ್ಸಿಮಮ್. ಹೇಗೆಂದ್ರೆ ವಿ ಆರ್ ಗಿವಿಂಗ್ ಟು ಕೃಷ್ಣ. ಹಾಗಾಗಿ ಈ ಗೀಯಿಂದೆಲ್ಲ ಮಾಡುವಂತ ಜನರು ತಿನ್ನುವುದೇ ಅಪರೂಪ. ಆದ್ರೆ ನಾವು ಇಲ್ಲಿ ಟೆಂಪಲ್ ಅಲ್ಲಿ ಹಾಗೆಲ್ಲ ಡೈಲಿ ಅಂದ್ರೆ ಭಗವಂತನಿಗೆ ಕೊಡ್ತೇವೆ, ಭಗವಂತನ ಪ್ರಸಾದವನ್ನು ಸ್ವೀಕರಿಸ್ತೇವೆ.
ಹಾಗಾಗಿ ವಿ ಆರ್ ಗಿವಿಂಗ್ ಟು ಕೃಷ್ಣ ಫಸ್ಟ್ ಕ್ಲಾಸ್ ಅಂಡ್ ವಿ ಆರ್ ಸೇಮ್ ವಿ ಆರ್ ಟೇಕಿಂಗ್. ಹಾಗಾಗಿ ನಮ್ಮ ಕಾನ್ಶಿಯಸ್ನೆಸ್ ಫಸ್ಟ್ ಕ್ಲಾಸ್ ಇರ್ತದೆ. ವೆನ್ ಯು ಟೇಕ್, ವೆನ್ ಯು ಡೂ ಫಸ್ಟ್ ಕ್ಲಾಸ್ ಕುಕಿಂಗ್ ಫುಡ್ ಅಂಡ್ ಯು ಆಫರ್ ಟು ಕೃಷ್ಣ, ಮತ್ತೆ ಅದನ್ನು ವಾಪಸ್ ನಾವು ತಗೊಳ್ಳುವಂಥದ್ದು. ಹಾಗಾಗಿ ಭಗವಂತನಿಗೆ ಕೊಡ್ಲಿಕ್ಕೆ ಕಾನ್ಶಿಯಸ್ ಮಾಡ್ಲಿಕ್ಕೆ ಇಲ್ಲ. ಹಾಗೆ ಭಕ್ತಿಯಲ್ಲಿ ಬಂದ ಮೇಲೆ ಇದನ್ನು ನಾವು ಕಲಿತೇವೆ. ಇದು ನಾವು ಕಲಿಬೇಕು. ಕಲಿಯದಿದ್ರೆ ನಾವು ಅಡ್ವಾನ್ಸ್ ಆಗಿಲ್ಲ ಅಂತ ಅರ್ಥ. ಈಗ ನಮ್ಗೆ ಮನೆಯ ಕ್ಯಾಲ್ಕುಲೇಷನ್ ಇರ್ತದೆ. ಆ ಮನೆಯ ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಗೆ ಈ ಎಂತ ಒಂದು ಟೆಂಪಲ್ ಅನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯ ಕ್ಯಾಲ್ಕುಲೇಷನ್ ಅಂತಂದ್ರೆ ಈಗ ಹೇಗೆ ಎಂತ ಬಾವಿ ಕಪ್ಪೆ. ಟೆಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಸಮುದ್ರ. ಬಾವಿ ಕಪ್ಪೆ ಬಾವಿಯನ್ನು ಮಾತ್ರ ನೋಡಿದ, ಸಮುದ್ರವನ್ನು ನೋಡ್ಲಿಲ್ಲ. ಅಲ್ಲಿ 3-4 ಮಂದಿದು ಕ್ಯಾಲ್ಕುಲೇಷನ್ ಅದೇ ನೋಡಿಲ್ಲ. ಇಲ್ಲಿ ಹಾಗೆ ಅಲ್ಲ. ಕೆಲವೊಮ್ಮೆ ಜಾಸ್ತಿ ಬರ್ತಾರೆ, ಕೆಲವೊಮ್ಮೆ ಕಡಿಮೆ ಬರ್ತಾರೆ. ಮಾಡುವಾಗ ಯಾವಾಗ ಜಾಸ್ತಿ ಮಾಡ್ಬೇಕಂತ ಪ್ರಭುಪಾದ ಹೇಳುವಂಥದ್ದು. ಜಾಸ್ತಿ ಮಾಡ್ಬೇಕು, ಉಳಿದ್ರೆ ಚಿಂತೆ. ಕಡಿಮೆ ಆಗ್ಬಾರ್ದು ಪ್ರಭುಪಾದ ಹೇಳುವಂಥದ್ದು. ನೋಬಡಿ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ಎಷ್ಟು 10 kilometer radius from temple, nobody should stop. ಪ್ರಭುಪಾದ ಇದು ಸೂಚನೆ. ಎಕ್ಸಾಕ್ಟ್ ಕಿಲೋಮೀಟರ್ಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಆದ್ರೆ ಪ್ರಭುಪಾದ ಈ ರೀತಿ ಹೇಳಿದ್ದಾರೆ, ನೋಬಡಿ ಕುಡ್ ಸ್ಟಾಪ್ ಅಂತ. ಇದ್ರ ಅರ್ಥ ಎಂತ? ಗಿವ್ ಗಿವ್. ಪ್ರಭುಪಾದ ಯಾವಾಗ್ಲೂ ಪ್ರಭುಪಾದ ನೋಡಿ, ಸ್ಟಾರ್ಟಿಂಗ್ ನೀವು ಪ್ರಭುಪಾದ ಇದು ಲೀಲಾಮೃತದಲ್ಲಿ ಪ್ರಭುಪಾದ ಸ್ಟಾರ್ಟಿಂಗ್ ಅಮೆರಿಕದಲ್ಲಿ ಪಾರ್ಕಲ್ಲಿ ಕೀರ್ತನೆ ಮಾಡ್ತಾ ಮತ್ತೆ ಅವರ ಗ್ಯಾರೇಜಿಗೆ ಕರ್ಕೊಂಡು ಬಂದು ಪ್ರಭುಪಾದ ಹಿ ವಾಸ್ ಪ್ರಿಪೇರಿಂಗ್ ಎಂತ ಅಂದ್ರೆ ಅದಕ್ಕೆ ಭರಣಿಯಲ್ಲಿ ಜಾಸ್ತಿ ಅವ್ರದ್ದು ಹಣವೇ ಇರಲಿಲ್ಲ. ಆಕ್ಚುಲಿ ಪ್ರಾಕ್ಟಿಕಲಿ ವಾಸ್ ಪೆನಿಲೆಸ್. ಭಾಗವತಂ ಸೇಲ್ ಮಾಡಿ ಹಣ ಬಂದಲ್ಲಿ ಎಂತ ಪ್ರಭುಪಾದ ಈ ಫುಡ್ ಅನ್ನು ಮಾಡ್ತಾ ಇದ್ರು, ಪ್ರಸಾದವನ್ನು ಮಾಡ್ತಾ ಇದ್ರು. ಅದು ಕೂಡ ಎಷ್ಟು ಜಾಸ್ತಿ ಮಾಡ್ತಾ ಇದ್ರು. ನಮ್ಮಾಗೆ ಅಲ್ಲ. ನಾವೆಂತ ಮಾಡುವಂಥದ್ದು ಮನೆಯಲ್ಲಿ ನಾವು ಜಾಸ್ತಿ ಮಾಡ್ತೇವಾ? ಇಲ್ಲ, ನಾವು ನಮ್ದು ಅಂದಾಜು ಪ್ರಕಾರ ಸ್ವಲ್ಪವೇ ಮಾಡುವಂಥದ್ದು. ನಾವು ಕಂಜೂಸ್. ಪ್ರಭುಪಾದ ಹಾಗೆಲ್ಲ. ಡ್ಯೂಟೀಸ್ ಆರ್ ನೆವರ್ ಕಂಜೂಸ್, ದೇ ಆರ್ ಆಲ್ವೇಸ್ ಲಿಬರಲ್. ಗಿವಿಂಗ್ ಹಾಗೆ ಪ್ರಭುಪಾದ ಕೊಡ್ತಾ ಇದ್ರು. ಪ್ರಭುಪಾದ ವಾಸ್ ಗಿವಿಂಗ್. ಎಸ್, ಕೇಳ್ತಾ ಇದ್ದಾರೆ, ಡು ಯು ವಾಂಟ್ ಮೋರ್? ಎಸ್, ಟೇಕ್. ಡು ಯು ವಾಂಟ್ ಮೋರ್? ಟೇಕ್. ತಗೊಳ್ಳಿ. ದಿಸ್ ಇಸ್ ದ ಮೂಡ್ ಆಫ್ ಎ ಡಿವೋಟಿ. ಹಾಗಾಗಿ ಕೆಲವೊಮ್ಮೆ ಎಂತ ಆಗ್ತದೆ, ಒಳ್ಳೆ ಮನೆಯಲ್ಲಿ ನಾವು ಮ್ಯಾನೇಜ್ ಮಾಡಿ, ಈ ಕ್ಯಾನಾಟ್ ಮ್ಯಾನೇಜ್ ಟೆಂಪಲ್ ಬಿಕಾಸ್ ದಟ್ ಲಾರ್ಜರ್ ಹಾರ್ಟ್ ಈಸ್ ನಾಟ್ ದೇರ್. ವಿದೌಟ್ ಲಾರ್ಜರ್ ಹಾರ್ಟ್ ಯು ಕ್ಯಾನಾಟ್ ಮ್ಯಾನೇಜ್. ಆಗುವುದಿಲ್ಲ, ಬರುವುದಿಲ್ಲ, ತುಂಬಾ ಕಷ್ಟ. ಎಸ್, ಹರೇ ಕೃಷ್ಣ. ನೋಡಿ, ನಾನು ಇವತ್ತು 80 ಶ್ಲೋಕದ ಮಾಡ್ಬೇಕಂತೆಲ್ಲ ಪ್ರಿಪೇರ್ ಆಗಿದ್ದೆ, ಆದ್ರೆ ಇಲ್ಲಿ ಇವತ್ತು ಸ್ವಲ್ಪ ಶ್ಲೋಕ ಆಯ್ತು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಅದರಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆದಲ್ಲಿ ಕೇಳ್ಬಹುದು. ಹರೇ ಕೃಷ್ಣ. ಯಾರ ಪ್ರಶ್ನೆ ಇಲ್ವಾ? ಎಸ್, ಯಾತ್ರೆ ಉಂಟು. ಈ ಯಾತ್ರೆಗೆಲ್ಲರೂ ಬನ್ನಿ. ನಮ್ದು ಈ ಯಾತ್ರೆ ಕೃಷ್ಣ ಜನ್ಮಾಷ್ಟಮಿ ಬರುವಂತ ಮಂಗಳೂರು ಯಾತ್ರೆ. ಎಸ್, ಎಲ್ಲರೂ ಯು ಆರ್ ಆಲ್ ವೆಲ್ಕಮ್. 6, 7, 8 3 ದಿವಸ. ಮತ್ತೆ ಮಾಯಪುರಿ ಯಾತ್ರೆಗಳು ಉಂಟು, ನಾಳೆ ಕಳಿಸ್ತಾರೆ. ಅದು 3rd ಇಂದ 8th ನವೆಂಬರ್. ಇದು ಸೆಪ್ಟೆಂಬರ್, ಅದು ಅಕ್ಟೋಬರ್, ಅದು ನವೆಂಬರ್. ಎಸ್, ಹರೇ ಕೃಷ್ಣ. ಓಕೆ, ಆಗ ನಾವು ಮುಕ್ತಾಯ ಮಾಡುವ. ವಂಚಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧುಭ್ಯೋ ವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि वैष्णव वृंद की जय. नामाचार्य श्री हरिदास ठाकुर की जय. हरे कृष्ण. ಧನ್ಯವಾದಗಳು.